ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಬಿಮೂಡ ಗ್ರಾಮದ ದೈಪಲ ಕಾಮಾಜೆ ಪರಿಸರದ ನಾಗರು ಹಲವು ವರ್ಷಗಳಿಂದ ಅನುಭವಿಸುತ್ತಿರುವ ಬವಣೆ ಇದು. ಊರು ಸಂಪರ್ಕಿಸಲು ರೈಲು ಮೇಲ್ಸೇತುವೆ ನಿರ್ಮಿಸದ ಪರಿಣಾಮ ತುರ್ತು ಸಂದರ್ಭಗಳಲ್ಲಿ ಪ್ರಾಣವನ್ನೇ ಒತ್ತೆ ಇಡುವ ಪರಿಸ್ಥಿತಿಯಿಂದಾಗಿ ಈ ಊರಿನ ಜನತೆ ಆಡಳಿತ ವ್ಯವಸ್ಥೆಯ ವಿರುದ್ಧ ರೋಸಿ ಹೋಗಿದ್ದಾರೆ. ದೈಪಲ ಹಾಗೂ ಕಾಮಾಜಿಗೆ ಬಿಸಿ ರೋಡಿನಿಂದ ಅಜ್ಜಿಬೆಟ್ಟು ರಸ್ತೆಯಾಗಿ ಕ್ರಮಿಸುತ್ತಿದ್ದರೆ ಕೇವಲ 2 ಕಿಲೋಮೀಟರ್ ದೂರ ಅಜ್ಜಿಬೆಟ್ಟು ಶಾಲೆಯವರೆಗೆ ಪುರಸಭೆ ನಿರ್ಮಿಸಿದ ಕಾಂಕ್ರೀಟ್ ರಸ್ತೆ ಇದೆ. ಅಲ್ಲಿಂದ ಅಜ್ಜಿಬೆಟ್ಟು ಹಾಗೂ ದೈಪಲವನ್ನ ಮಂಗಳೂರು ಬೆಂಗಳೂರು ಹಾದು ಹೋಗುವ ರೈಲ್ವೆ ಹಳಿ ಪ್ರತ್ಯೇಕಿಸುತ್ತದೆ. ಕೇವಲ ಇದೇ ಒಂದು ಕಾರಣಕ್ಕಾಗಿ ಈ ಊರಿಗೆ ಸರಿಯಾದ ಸಂಪರ್ಕ ರಸ್ತೆ ಇನ್ನೂ ನಿರ್ಮಾಣಗೊಂಡಿಲ್ಲ. ಇದರ ಪರಿಣಾಮ ಕೇವಲ 1 ಕಿಲೋಮೀಟರ್ನಲ್ಲಿ ಕ್ರಮಿಸಬಹುದಾದ ದೂರವನ್ನ ವಾಹನದ ಮೂಲಕ 6-7 ಕಿಲೋಮೀಟರ್ ಸುತ್ತು ಬಳಸಿ ಹೋಗುವ ಅನಿವಾರ್ಯತೆ ಇದೆ. ಅಜ್ಜಿಬೆಟ್ಟು ಶಾಲೆಯ ಬಳಿ ರೈಲು ಮೇಲ್ಸೇತುವೆ ನಿರ್ಮಿಸಿದರೆ ಈ ತೊಂದರೆಯನ್ನ ತಪ್ಪಿಸಬಹುದು ಅನ್ನೋದು ಗ್ರಾಮಸ್ಥರ ಆಗ್ರಹ. ಹೀಗೆ ಶಾಲೆ ಮಕ್ಕಳು ಊರಿನವರು ಸಹ 100 ಮನೆ ಉಂಟು. 100 ಮನೆಯವರು ಕೂಡ ಹೀಗೆ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗ್ತಾರೆ ಹೊರತು ಇದರಲ್ಲಿ ನಮಗೆ ಇಷ್ಟ ತನಕ ಪ್ರಯೋಜನ ಬರಲಿಲ್ಲ. ಆದರೆ ಇನ್ನಾದರೂ ನಮಗೊಂದು ಇದರಲ್ಲಿ ಪ್ರಯೋಜನ ಬಂದರೆ ಎಲ್ಲ ಊರಿನವರಿಗೆ ಒಳ್ಳೆಯದು. ಕಾಲೇಜು, ಹೈಸ್ಕೂಲು, ಎಲಿಮೆಂಟರಿ ಮಕ್ಕಳು ಸಮೇತ ಇಲ್ಲಿ ಕ್ರಾಸಿಂಗ್ ಆಗ್ತಾ ಇದ್ದಾರೆ. ಅದು ಆದರೆ ನಮಗೊಂದು ಒಳ್ಳೆಯದು ಹೇಳಿ ನಮ್ಮ ಅಭಿಪ್ರಾಯ. ದೈಪಲ, ಕಾಮಾಜೆ, ಪೊಟ್ಟಕೋಡಿ, ರಾಜೀವ ಪಳಿಕೆ ಸೇರಿದಂತೆ ಅಮಟಾಡಿ ಗ್ರಾಮದ ಕಲಾಯಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿ ಇದು ಗುರುತಿಸಿಕೊಂಡಿದೆ. ಶಾಲಾ ಮಕ್ಕಳು ಸೇರಿದಂತೆ ಪ್ರತಿನಿತ್ಯ 100 ಮಂದಿ ವಿದ್ಯಾರ್ಥಿಗಳು ಈ ರಸ್ತೆಯನ್ನ ಆಶ್ರಯಿಸಿದ್ದಾರೆ. ಪೊದೆ, ಕಳೆಗಂಟಿಗಳಿಂದ ತುಂಬಿರುವ ಈ ಭಯಾನಕ ರಸ್ತೆಯಲ್ಲಿ ನಡೆದಾಡುವುದೇ ಅಪಾಯಕಾರಿ. ಆದರೂ ರಸ್ತೆಯನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಕಾಲ್ನಡಿಗೆಗೆ ಸುಲಭದ ರಸ್ತೆಯಾಗಿ ಅವಲಂಬಿಸಿಕೊಂಡಿದ್ದಾರೆ. ವಾಹನ ಸಂಚಾರಕ್ಕೆ ಅವಕಾಶವಿಲ್ಲದೆ ಇರೋದ್ರಿಂದ ಈ ಊರಿನ ಗರ್ಭಿಣಿ ಸ್ತ್ರೀಯರು, ರೋಗಿಗಳು, ವೃದ್ಧರು ತುರ್ತು ಸಂದರ್ಭಗಳಲ್ಲಿ ಸಂಕಷ್ಟ ಅನುಭವಿಸುವುದು ಅನಿವಾರ್ಯವಾಗಿದೆ. ಕಾಮಾಜೆ, ದೈಪಲ, ರಾಜೀವ ಪಳಿಕೆ, ಪೊಟ್ಟಕೋಡಿ ಮೊದಲಾದ ಪ್ರದೇಶಗಳಿಂದ ಅಜ್ಜಿಬೆಟ್ಟು ಸರ್ಕಾರಿ ಶಾಲೆಗೆ ಬರುವ ವಿದ್ಯಾರ್ಥಿಗಳು ರೈಲ್ವೆ ಹಳಿಯನ್ನ ದಾಟಿಕೊಂಡೇ ಬರಬೇಕು. ಅದೇ ರೀತಿ ಕಾಮಾಜೆಯಲ್ಲಿರುವ ಪದವಿ ಕಾಲೇಜಿಗೆ ಕಾಲ್ನಡಿಗೆಯಲ್ಲಿ ತೆರಳುವ ವಿದ್ಯಾರ್ಥಿಗಳು ಈ ರಸ್ತೆಯನ್ನ ಬಳಸಿಕೊಳ್ಳುವುದರಿಂದ ಅವರು ರೈಲು ಹಳಿ ದಾಟಿಯೇ ಹೋಗಬೇಕು. ಹಳಿ ದಾಟೋ ಸ್ಥಳದಲ್ಲಿ ರೈಲ್ವೆ ಇಲಾಖೆ ಯಾವುದೇ ಸೂಚನಾ ಫಲಕವನ್ನಾಗಲಿ ಸುರಕ್ಷತಾ ಗೇಟ್ಗಳನ್ನಾಗಲಿ ಅಳವಡಿಸಿಲ್ಲ. ಇದರಿಂದಾಗಿ ಶಾಲಾ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಯಾವ ಸಂದರ್ಭದಲ್ಲಾದರೂ ರೈಲು ಬರಬಹುದು ಅನ್ನುವ ಅರಿವಿಲ್ಲದೆ ತೊಂದರೆ ಪಡುವಂತಾಗಿದೆ. 100 ಮಂದಿ ಆಚೀಚೆ ಹೋಗ್ತಾರೆ. ಇಲ್ಲಿ ಶಾಲೆ ಸಹ ಉಂಟು, ಚಿಕ್ಕ ಮಕ್ಕಳೆಲ್ಲ ಆಚೀಚೆ ಹೋಗ್ತಾರೆ. ಎಂತ ಮಾಡುದು, ಇಲ್ಲಿ ರೈಲ್ವೆ ಬ್ರಿಡ್ಜ್ ಸಹ ಇಲ್ಲ, ರೈಲ್ವೆ ಸಿಗ್ನಲ್ ಸಹ ಇಲ್ಲ. ಆಚೀಚೆ ಹೋಗುವವರಿಗೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಆಚೀಚೆ ನೋಡಿ ದಾಟಬೇಕಾಗ್ತದೆ ರೈಲ್ವೆ. ಮತ್ತೆ ಇಲ್ಲಿ ಬೂಟ್ಸ್ ರೈಲೆಲ್ಲ ಹೋಗ್ತದೆ, ಎಂತ ಮಾಡಬೇಕು, ಒಂದು ರಂಗೆ ರೈಲ್ವೆ ಬ್ರಿಡ್ಜ್ ಎಲ್ಲ ಆಗಬೇಕು. ಇಲ್ಲೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಿಸಿದ್ರೆ ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಅನ್ನೋದು ಗ್ರಾಮಸ್ಥರ ಆಶಯವಾಗಿದೆ. ಇಲ್ಲೊಂದು ಮೇಲ್ಸೇತುವೆ ನಿರ್ಮಿಸಿಕೊಡುವಂತೆ ಇಲ್ಲಿನ ಜನತೆ ಕಳೆದ 20 ವರ್ಷಗಳಿಂದ ಎಲ್ಲಾ ಸಂಸದರಿಗೆ ಲಿಖಿತ ಮನವಿಯನ್ನ ಸಲ್ಲಿಸಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಧನಂಜಯ ಕುಮಾರ್, ಡಿ.ವಿ. ಸದಾನಂದ ಗೌಡ ಹಾಗೂ ಈಗಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ಸ್ಥಳಕ್ಕೆ ಕರೆಯಿಸಿ ಇಲ್ಲಿ ಮೇಲ್ಸೇತುವೆ ನಿರ್ಮಾಣಗೊಳ್ಳಬೇಕಾದ ಅನಿವಾರ್ಯತೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಇದರಲ್ಲಿ ಮೇಲ್ಸೇತುವೆಯಲ್ಲಿ ನಾವು 2-3 ಸತಿ ನಿರ್ಣಯ ಆಗಿದೆ, ಮಾಡಿಕೊಡ್ತೇನೆ ಭರವಸೆ ಕೊಟ್ಟಿದ್ದಾರೆ 3 MP ಅವರು ಕೂಡ. ಆದರೆ ಈ MP ಅವರು ಮಾಡಿ ಕೊಡಬಹುದು ನಮ್ದು ಭರವಸೆ. ಯಾಕಂದ್ರೆ ಮೇಲ್ಸೇತುವೆ ಆದರೆ ಮಕ್ಕಳಿಗೆ, ಊರಿನವರಿಗೆ ಎಲ್ಲರಿಗೂ ಒಳ್ಳೆದಿದೆ. 3 ಸಂಸದರು ಮೇಲ್ಸೇತುವೆ ನಿರ್ಮಿಸಿಕೊಡುವ ಭರವಸೆಯನ್ನು ನೀಡಿದರು. ಆದರೂ ಕಾರ್ಯರೂಪಕ್ಕೆ ಈವರೆಗೂ ಬಂದಿಲ್ಲ.